ಮಂಗಳೂರಿನ ವಿಟಿ ರೋಡ್ ಸಮೀಪದಲ್ಲಿರುವ ಚೇತನ ಬಾಲವಿಕಾಸ ಕೇಂದ್ರಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮವನ್ನು ಆಚರಿಸಲು ಈಗಾಗಲೇ ಅದ್ದೂರಿ ತಯಾರಿ ನಡೆಯುತ್ತಿದೆ. ಬೆಳ್ಳಿ ಹಬ್ಬದ ಸಂಭ್ರಮವನ್ನು ನಗರದ ಪುರಭವನದಲ್ಲಿ ಫೆಬ್ರವರಿ 17ರಂದು ಆಚರಿಸಲಾಗುತ್ತಿದೆ. ಮಂಗಳೂರಿನ ವಿಟಿ ರೋಡ್ ಸಮೀಪದಲ್ಲಿರುವ ಸೇವಾ ಭಾರತಿ ಇದರ ಅಂಗಸಂಸ್ಥೆಯಾದ ಚೇತನ ಬಾಲವಿಕಾಸ ಕೇಂದ್ರಕ್ಕೆ ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಎಲ್ಲ ಸಂಭ್ರಮವನ್ನು ಆಚರಿಸಲು ಈಗಾಗಲೇ ತಯಾರಿ ನಡೆಯುತ್ತಿದೆ. ಇನ್ನು ಚೇತನ ಬಾಲವಿಕಾಸ ಕೇಂದ್ರದಲ್ಲಿ ದಿನನಿತ್ಯದ ಶಾಲಾ ಕ್ರಿಯಾಕಲಾಪಗಳ ಜೊತೆಗೆ ಯೋಗಾಭ್ಯಾಸ, ಹಾಡುವ ಹಾಗೂ ಸಂಗೀತಾಭ್ಯಾಸ, ಆಟೋಟ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಕಲಿಕಾ ಸಮಸ್ಯೆ ಇರುವ ಮಕ್ಕಳಿಗಾಗಿ ಪ್ರತ್ಯೇಕ ವಿಭಾಗವಿದ್ದು, ನಗರದ ಇತರ ಶಾಲಾ ಶಿಕ್ಷಕರಿಗೆ ಮತ್ತು ಪಾಲಕರಿಗೂ ಕಲಿತ ನ್ಯೂನತೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಜೂನ್ 2011ರಲ್ಲಿ ಗ್ರೀಸ್ ಅಥೆನ್ಸ್ನಲ್ಲಿ ನಡೆದ ವಿಶೇಷ ಒಲಿಂಪಿಕ್ಸ್ನಲ್ಲಿ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಧನ್ಯಾ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನು ಗಳಿಸಿರುತ್ತಾಳೆ. ಇನ್ನು ಬೆಳ್ಳಿ ಹಬ್ಬದ ಸಂಭ್ರಮದ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಟ್ರಸ್ಟಿ ಸುಮತಿ ಶೆಣೈ ಮಾತನಾಡಿ, ಫೆಬ್ರವರಿ 18ರಂದು ನಡೆಯುವ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ, ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಮತ್ತಿತರ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ವೆ ಮಾಡಿದ್ವಿ, ಅಲ್ಲಿ ಕಂಡ ಮಕ್ಕಳನ್ನು ಆಯಾ ಏರಿಯಾದಲ್ಲಿ ಕರೆದು ಅವರ ಯಾವ ಥರ ಡಿಸೇಬಿಲಿಟಿ ಇದೆ, ಏನು ಅವರಿಗೆ ಅವಶ್ಯಕತೆ ಇದೆ ಅದನ್ನು ಗುರುತಿಸಿದ್ವಿ. ಆ ನಂತರ ಶಾಲೆ ಮಾಡಬೇಕು, ಎಲ್ಲಿ ಮಾಡೋದು ಗೊತ್ತಿಲ್ಲ. ಆರಿಸಿದ ಮಕ್ಕಳಿಗೆ ಆ ಸಮಯದಲ್ಲಿ ನಮಗೆ ಆಗ ಆಗಿದ್ದ ಫಿಲೋಮಿನಾ ಲೋಗೋ ಅವರು 9 ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟರು. 9 ಶಾಲೆಗಳಲ್ಲಿ ಮಾಡುವಷ್ಟು ಎನರ್ಜಿ ನಮ್ಮಲ್ಲಿ ಇರಲಿಲ್ಲ. ಆದರೆ ನಾವು ಗಾಂಧಿನಗರ ಪ್ರೈಮರಿ ಶಾಲೆ ಜಗಲಿಯಿಂದ ಆಮೇಲೆ 10ರ ಶಾಲೆಯಲ್ಲಿ ನಮ್ಮ ಈ ಥರದ ಮಕ್ಕಳಿಗೆ ಏನು ಹೇಳ್ತೀವಿ, ವಿಶಿಷ್ಟ ಮಕ್ಕಳಿಗೆ ನಾವಲ್ಲಿ ಪ್ರಾರಂಭ ಮಾಡಿದ್ವಿ, ಇಲ್ಲಿ ಪ್ರಾರಂಭ ಮಾಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಪಿ ವಿನೋದ್ ಶೆಣೈ, ಚೇತನ ಬಾಲ ವಿಕಾಸ ಕೇಂದ್ರ ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿಪೋ ನ್ಯೂಸ್ 24/7 ಮಂಗಳೂರು.